ಹಲೋ, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಸೂಪರ್ ಆಗಿರುವಂತಹ ಬಾಯಿ ನೀರೂರಿಸುವಂತಹ ನಮ್ಮ ಮಂಗಳೂರು ಕಡೆ ಮಾಡುವಂತಹ ರುಚಿಯಾದ ಮೊಟ್ಟೆ ಸಾರಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ರೆಸಿಪಿನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಮೊಟ್ಟೆ ಸಾರಿಗೆ ನಾನೊಂದು 5-6 ಮೊಟ್ಟೆನ ತಗೊಂಡಿದ್ದೇನೆ. ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ, 4-5 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿ ಲೀವ್ಸ ಅಂದರೆ ಕರಿಬೇವು, 5-6 ಮೆಣಸು, ಒಂದು 2 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಓಂಕಾಳು, ಒಂದು ಸ್ವಲ್ಪ ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಮೆಂತೆ, ಒಂದು 3-4 ಮೆಣಸು, ಕಾಳು ಮೆಣಸನ್ನು ಹಾಕೋಬೋದು. ಹಾಗೆಯೇ 1 ಕಪ್ಪಷ್ಟು ಕಾಯಿ ತುರಿಯನ್ನು, ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಎಲ್ಲದನ್ನು ಒಟ್ಟಿಗೆ ನಾವು ಒಂದು ಸ್ವಲ್ಪ ಹುರಿದ್ಕೋಬೇಕು. ಈ ಮೊಟ್ಟೆ ಸಾರಿಗೆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಜಾಸ್ತಿಯಾಗಿ ಹುರಿದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಮಂಗಳೂರು ಕಡೆ ಎಲ್ಲ ರಾನೇ ನಾವು ಯೂಸ್ ಮಾಡ್ತೀವಿ, ಮಸಾಲೆ ಪುಡಿಗಳನ್ನು ಜಾಸ್ತಿ ಹಾಕಿ ಮಾಡಲ್ಲ. ಮತ್ತು ಕಾಯಿ ತುರಿಯನ್ನು ಯೂಸ್ ಮಾಡ್ತೀವಿ, ತುಂಬ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಹುರಿದಾದ ನಂತರ ಸ್ಟವ್ ಬಂದ್ ಮಾಡಿ, ಜಾಸ್ತಿ ಹುರಿಯೋದು ಬೇಡ. ಅದಕ್ಕೆ ತಣ್ಣಗಾದ ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು, ಹುರಿದಿರುವಂತೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಒಟ್ಟಿಗೆ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ತರಿ ಬೇಡ. ನೋಡಿ, ಈ ಥರ ಪೇಸ್ಟ್ ಅಂದರೆ ಮಸಾಲ ಪೇಸ್ಟ್ ರೆಡಿ ಆಗಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ ನಾನು ಮೊಟ್ಟೆ ಸಾರನ್ನು ಮಾಡೋದಕ್ಕೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು. ನಾನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಮಸಾಲೆ ಇತ್ತು ಅದನ್ನ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೋಬೋದು, ಬೇಕಿದ್ರೆ ಒಂದು ಟೊಮೆಟೊ ಹಾಕೋಬೋದು. ಟೊಮೆಟೊ ಆಪ್ಷನಲ್, ಆ್ಯಕ್ಚುಲಾಗಿ ಟೊಮೆಟೊ ಹಾಕಿದರೆ ಚೆನ್ನಾಗೇ ಬರುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೊಂದು 3/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹದ ನೋಡ್ಕೊಳ್ಳಿ. ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪಗೆ ಕೂಡ ಬೇಡ. ಈ ಹದಕ್ಕೆ ರೆಡಿ ಮಾಡಿಕೊಂಡು ಸ್ಟವ್ ಮೇಲಿಟ್ಟು ಇದನ್ನ ಚೆನ್ನಾಗಿ ಫಸ್ಟ್ ಈ ಮಸಾಲೆನ ಕುದಿಸಬೇಕು. ಹಸಿ ಫ್ಲೇವರ್ ಹೋಗಬೇಕು, ಮಸಾಲೆ ಚೆನ್ನಾಗಿ ಬೇಯಬೇಕು. ಇವಾಗ ನೀವು ಉಪ್ಪು ಒಂಚೂರು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂತಂದರೆ ಸ್ವಲ್ಪ ಖಡಕ್ ಬೇಕಾಗುತ್ತೆ, ಮತ್ತೆ ನಾವು ಮೊಟ್ಟೆ ಹಾಕಲಿಕ್ಕಿರುತ್ತೆ. ಆದ್ದರಿಂದ ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡು ಒಂದು ಸರಿ ಕುದಿದಾದ ನಂತರ ಉರಿಯನ್ನು ಕಮ್ಮಿ ಇಡಬೇಕು. ಉರಿಯನ್ನು ಕಂಪ್ಲೀಟಾಗಿ ಕಮ್ಮಿ ಇಟ್ಬಿಟ್ಟು ಇವಾಗ ಮೊಟ್ಟೆನ ಒಡೆದ್ಬಿಟ್ಟು ಈ ಮಸಾಲಕ್ಕೆ ಹಾಕೊಳ್ಳುವಂಥದ್ದು. ಜಾಗ ಬಿಟ್ಟು ನೀವು ಒಂದೇ ಕಡೆ ಎಲ್ಲ ಮೊಟ್ಟೆನ ಹಾಕೋಬೇಡಿ, ಜಾಗ ಬಿಟ್ಟು ನೋಡಿಕೊಂಡು ಹಾಕೋಬೇಕು. ಅದಕ್ಕೆ ಅಗಲವಾದ ಪಾತ್ರೆಯನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂತ ಹೇಳ್ತೀನಿ, ಕಮ್ಮಿ ಉರಿ ಇಟ್ಕೊಂಡೆ ಇದನ್ನ ನಾವೊಂದು 3-4 ನಿಮಿಷ ಬೇಯಿಸಬೇಕು. ಮೊಟ್ಟೆ ಹಾಕಿದ ನಂತರ ಯಾವುದೇ ಕಾರಣಕ್ಕೆ ಸೌಟ್ ಇಮ್ಮಿಡಿಯೇಟಾಗಿ ಹಾಕಿ ಅದನ್ನ ಮಗಚಬಾರ್ದು. ಯಾಕಂತಂದರೆ ಈ ಮೊಟ್ಟೆ ನೋಡಿ ಒಂದು 3-4 ನಿಮಿಷ ಬೆಂದು ಈ ಥರ ಗಟ್ಟಿ ಆಗಬೇಕು. ನೀವು ಒಂದೇ ಸರಿಗೆ ಮೊಟ್ಟೆ ಹಾಕಿದ ನಂತರ ಸೌಟ್ ಹಾಕಿ ಕದಡಿದ್ರೆ ಏನಾಗುತ್ತೆ ಅಂತಂದರೆ ಮೊಟ್ಟೆ ಕಂಪ್ಲೀಟಾಗಿ ಮಿಕ್ಸ್ ಆಗೋಗುತ್ತೆ, ನಿಮಗೆ ಅದು ಪೀಸಾಗಿ ಸಿಗಲ್ಲ. ನಾವು ಒಂದು ಸ್ವಲ್ಪ 3-4 ನಿಮಿಷ ಬಿಟ್ಟು ಕಮ್ಮಿ ಉರಿಯಲ್ಲಿಟ್ಟು ಅದಾದ ನಂತರ ಮೊಟ್ಟೆ ಹಾಕಿ ಕಮ್ಮಿ ಉರಿಯಲ್ಲಿಟ್ಟು ಬೇಯಿಸಿ ಕೊನೆಗೆ ಒಂದು ಸ್ವಲ್ಪ ಅದನ್ನ ಮಗುಚಿ ಅಥವಾ ತಳ ಹಿಡಿದರೆ ನೋಡಿಕೊಂಡು ತೆಗೆದ್ರೆ ಸರಿಯಾಗಿ ಬರುತ್ತೆ, ಇಲ್ಲಾಂದರೆ ಪರ್ಫೆಕ್ಟಾಗಿ ಬರಲ್ಲ. ನೋಡಿ, ಒಂದು ಸರಿ ಮೊಟ್ಟೆ ಬೆಂದಾದ ನಂತರ ನೀವು ಸ್ಟವನ್ನು ಬಂದ್ ಮಾಡ್ಬೋದು. ನೀವು ಮಸಾಲೆ ದಪ್ಪ ಇದ್ದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನು ಹೇಳಿದ್ದು ಕಮ್ಮಿ ಉರಿ ಇಟ್ಕೊಂಡು ಈ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಮಸಾಲೆ ಬೇಯ್ತಾ ಇದ್ದಂಗೆ ಮೊಟ್ಟೆನೂ ಮಸಾಲೆ ಜೊತೆ ಬೇಯುತ್ತೆ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅದು ಅಂದರೆ ನೀಟಾಗಿ ಪೀಸಾಗಿ ಬರಲ್ಲ. ಒಂದು ಸರಿ ಮೊಟ್ಟೆ ಬೆಂದ ನಂತರ ಬೇಕಾದರೆ ಸ್ವಲ್ಪ ಮಗುಚಿ ಸಾಕು, ಅಷ್ಟೇ. ಸ್ಟವನ್ನು ಬಂದ್ ಮಾಡಿ ತೆಗೆದುಬಿಡ್ಬೋದು. ರುಚಿಯಾಗಿರುವಂಥ ಮೊಟ್ಟೆ ಸಾರು ರೆಡಿಯಾಗಿದೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿ ಒಂದ್ಸರಿ. ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.